ಬಜರಂಗ ದಳದ ಕಾರ್ಯಕರ್ತರಿಗೆ ನಾವು ತ್ರಿಶೂಲ ದೀಕ್ಷೆ ಕಾರ್ಯಕ್ರಮ ಏನು ಮಾಡಿದ್ದೇವೆ ಅದನ್ನ ಇಟ್ಟುಕೊಂಡು ಕೆಲವರು ವಿರೋಧ ಮಾಡ್ತಿದ್ದಾರೆ. ನಾವು ನಮ್ಮ ಕಾರ್ಯಾಲಯದಲ್ಲಿ ಬಜರಂಗ ದಳದ ಕಾರ್ಯಕರ್ತರಿಗೆ ಬಾಂಬ್ ದೀಕ್ಷೆ ಮಾಡಿಲ್ಲ, ನಾವು ತ್ರಿಶೂಲ ದೀಕ್ಷೆ ಮಾಡಿದ್ದು ಎಂದು ವಿಶ್ವ ಹಿಂದೂ ಪರಿಷತ್ನ ಮುಖಂಡ ಶರಣ್ ಪಂಪ್ವೆಲ್ ಹೇಳಿದ್ದಾರೆ. ಮಂಗಳೂರು ನಗರದಲ್ಲಿ ಮಾತನಾಡಿದ ಅವರು, ನಾವು ಶಕ್ತಿಯ ಆರಾಧಕರು. ನಮ್ಮ ಕಾರ್ಯಕರ್ತರ ಆತ್ಮರಕ್ಷಣೆ, ಧರ್ಮ ರಕ್ಷಣೆಗೋಸ್ಕರ ಹಾಗೂ ಆತ್ಮಸ್ಥೈರ್ಯವನ್ನ ಹೆಚ್ಚು ಮಾಡಲು ತ್ರಿಶೂಲ ದೀಕ್ಷೆ ಕಾರ್ಯಕ್ರಮ ಏರ್ಪಡಿಸಿದೆವು. ದೇಶದಲ್ಲಿ ಪ್ರತಿ ವರ್ಷ ಹೊಸ ಬಜರಂಗ ದಳದ ಸದಸ್ಯರಿಗೆ ತ್ರಿಶೂಲ ದೀಕ್ಷೆ ಕಾರ್ಯಕ್ರಮ ನಡೆಯುತ್ತಿದೆ. ಈ ಹಿಂದೆ ಕೊರೋನಾ ಕಾರಣದಿಂದಾಗಿ ಈ ಕಾರ್ಯಕ್ರಮ ನಡೆಸಲು ಸಾಧ್ಯವಾಗಿರಲಿಲ್ಲ. ಹೀಗಾಗಿ ಆಯುಧ ಪೂಜೆಯ ವೇಳೆ ಈ ಕಾರ್ಯಕ್ರಮವನ್ನ ಮಾಡಿದ್ದೆವು. ತ್ರಿಶೂಲ ದೀಕ್ಷೆ ಯಾರ ವಿರುದ್ಧನೂ ಇಲ್ಲ ಅಥವಾ ಯಾರನ್ನು ಕೊಲ್ಲಬೇಕು ಹೀಗೆ ದುರುದ್ದೇಶ ಇಟ್ಟುಕೊಂಡು ನಾವು ಈ ಕಾರ್ಯಕ್ರಮವನ್ನ ಆಯೋಜಿಸಿಲ್ಲ. ಕೇವಲ ಕಾರ್ಯಕರ್ತರಲ್ಲಿ ಆತ್ಮಸ್ಥೈರ್ಯ ಮಾಡಲು ತ್ರಿಶೂಲ ದೀಕ್ಷೆ ಕಾರ್ಯಕ್ರಮವನ್ನ ಮಾಡಿದ್ದೇವೆ ಎಂದು ಸ್ಪಷ್ಟನೆ ನೀಡಿದರು. ಕಾನೂನುಬದ್ಧವಾಗಿ ನಾವು ಈ ಕಾರ್ಯಕ್ರಮವನ್ನ ಮಾಡಿದ್ದೇವೆ, ಸಾರ್ವಜನಿಕವಾಗಿ ಮಾಡದೆ ನಮ್ಮ ಕಾರ್ಯಾಲಯದಲ್ಲಿ ಮಾಡಿದ್ದೇವೆ ಎಂದು ಹೇಳಿದರು. ಒಂದನೇದಾಗಿ ಇವತ್ತು ಯಾವುದು ಬಜರಂಗ ದಳದ ಕಾರ್ಯಕರ್ತರಿಗೆ ನಾವು ತ್ರಿಶೂಲ ದೀಕ್ಷೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ, ಈ ವಿಚಾರವನ್ನು ಇಟ್ಕೊಂಡು ಸಾಕಷ್ಟು ಜನ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ನಾವು ನಮ್ಮ ಕಾರ್ಯಾಲಯದಲ್ಲಿ ಬಜರಂಗ ದಳದ ಕಾರ್ಯಕರ್ತರಿಗೆ ಬಾಂಬ್ ಅಥವಾ ಗ್ರೆನೇಡ್ ದೀಕ್ಷೆ ಮಾಡಿಲ್ಲ. ನಾವು ಮಾಡಿದ್ದು ತ್ರಿಶೂಲ ದೀಕ್ಷೆ. ನಾವು ಶಕ್ತಿಯ ಆರಾಧಕರು. ನಮ್ಮ ಕಾರ್ಯಕರ್ತರ ಆತ್ಮರಕ್ಷಣೆ ಮತ್ತು ಧರ್ಮ ರಕ್ಷಣೆಗೋಸ್ಕರ ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡಬೇಕು, ಧೈರ್ಯವನ್ನು ಬರಬೇಕು ಎಂಬ ಕಾರಣಕ್ಕೋಸ್ಕರ ನಾವು ಈ ತ್ರಿಶೂಲ ದೀಕ್ಷೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇದು ಇಡೀ ದೇಶದಲ್ಲಿ ಬಜರಂಗ ದಳಕ್ಕೆ ಪ್ರತಿ ವರ್ಷ ಹೊಸ ಕಾರ್ಯಕರ್ತರಿಗೆ ನಾವು ತ್ರಿಶೂಲ ದೀಕ್ಷೆ ಕಾರ್ಯಕ್ರಮ ಆಗುತ್ತೆ. ಕಳೆದ 2 ಕೋವಿಡ್ ಸಮಯದಲ್ಲಿ ನಮಗೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ಆಗದ ಕಾರಣ ಮೊನ್ನೆ ಆಯುಧ ಪೂಜೆಯ ದಿವಸ ಈ ತ್ರಿಶೂಲ ದೀಕ್ಷೆ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ತ್ರಿಶೂಲ ದೀಕ್ಷೆ ಯಾರ ವಿರುದ್ಧನೂ ಅಲ್ಲ ಅಥವಾ ಯಾರನ್ನು ಇದರಿಂದ ಕೊಲ್ಲಬೇಕು ಅಥವಾ ಇನ್ನೊಬ್ಬರಿಗೆ ತೊಂದರೆ ಕೊಡಬೇಕೆಂಬ ದುರುದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡಿಲ್ಲ. ಕೇವಲ ಕಾರ್ಯಕರ್ತರಲ್ಲಿ ಒಂದು ಆತ್ಮಸ್ಥೈರ್ಯ ಬರಬೇಕು ಎಂಬ ಕಾರಣಕ್ಕೋಸ್ಕರ ಈ ತ್ರಿಶೂಲ ದೀಕ್ಷೆಯನ್ನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕಾನೂನುಬದ್ಧವಾಗಿ ನೋಡಿ, ನಾನು ನಿಮಗೆ ಇದು ತೋರಿಸ್ತಾ ಇದ್ದೀನಿ. ಇದು ಒಂದು ಸ್ಟೀಲಿನ ವಸ್ತು. ಇದನ್ನು ನಾವು ತ್ರಿಶೂಲದ ರೀತಿಯಲ್ಲಿ ಇದಕ್ಕೆ ನಾವು ಒಂದು ಆಕಾರ ಕೊಟ್ಟಿದ್ದೇವೆ. ಇದರಿಂದ ಯಾರನ್ನು ಇದರಿಂದ ಕೊಲ್ಲಬೇಕು ಅಥವಾ ಇನ್ನೊಬ್ಬರಿಗೆ ಚುಚ್ಚಬೇಕು ಅಥವಾ ಇನ್ನೊಬ್ಬರಿಗೆ ಏನಾದರೂ ಮಾಡಬೇಕು ಎಂಬಂಥ ಉದ್ದೇಶ ಇದರಿಂದ ಏನು ಇದು ಅರಿತನೂ ಇಲ್ಲ. ಇದರಿಂದ ಏನೂ ಆಗಲ್ಲ. ಹಾಗಾಗಿ ಕಾನೂನುಬದ್ಧ ರೀತಿಯಲ್ಲೇ ಈ ಕಾರ್ಯಕ್ರಮವನ್ನು ಮಾಡ್ತೇವೆ. B. Devdas Ganapati Pai Enterprises, one-stop shop for all your interior needs like plywood, laminates, veneers, doors, modular kitchen and wardrobe. Our specialities: we have more than 500 full sheet laminate display and 200 veneers full sheet display. Also have widest range of cabinet handle, main door handles and locks, glass shutter for kitchen, pantry, lift ups and magic corner, wardrobe and wardrobe accessories. Visit today. B. Devdas Ganapati Pai Enterprises, near New Chitra Talkies, Dongarakeri, Mangaluru. Mobile 9886 725 347 or 9945 043 788.